ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ಸ್ಪೆಷಲ್ ಆಗಿ ಅಮ್ಮಂದಿರಿಗೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿನ ಅಮ್ಮಂದಿರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ತಾಯಂದ್ರದ್ದು ಕೂಡ ಕಂಪ್ಲೇಂಟ್ ಏನಂತ ಹೇಳಿದ್ರೆ, ಹೆಚ್ಚಾಗಿ ನನ್ನ ಮಗು ತುಂಬಾನೇ ಸಪೂರ ಇದೆ, ತುಂಬಾನೇ ತೆಳ್ಳಕ್ಕಿದೆ, ಏನು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ. ಇನ್ನು ಕೆಲವು ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಇರೋದಿಲ್ಲ, ಎದೆ ಹಾಲು ಇರೋದಿಲ್ಲ. ಇಂಥ ಮಕ್ಕಳು ತುಂಬಾನೇ ವೀಕ್ ಆಗ್ತವೆ. 6 ತಿಂಗಳವರೆಗೆ ಕಂಪಲ್ಸರಿಯಾಗಿ ಎದೆ ಹಾಲು ಇರಲೇಬೇಕು ಮಕ್ಕಳಿಗೆ. ಕೆಲವು ಮಕ್ಕಳಿಗೆ ಇರುವುದಿಲ್ಲ. ಅಂಥ ಮಕ್ಕಳು ಕೆಲವೊಂದ್ಸಲ ತುಂಬಾ ವೀಕ್ ಇರ್ತಾರೆ. ಅಂಥವ್ರಿಗೋಸ್ಕರ ನಾನಿವತ್ತು ಈ ಫುಡ್ ಅನ್ನು ಮಾಡ್ತಾ ಇದ್ದೀನಿ. ಇದರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಎದೆ ಹಾಲು ಇದ್ದ ಮಕ್ಕಳಿಗೂ ಕೊಡ್ಬೋದು, ಇಲ್ಲದೆ ಇರೋ ಮಕ್ಕಳಿಗೂ ಕೊಡ್ಬೋದು. 6 ತಿಂಗಳ ನಂತರ ಕೊಡಬೇಕು ಈ ಫುಡ್ನ. ನಾನು ಅಷ್ಟೇ ಶ್ರೇಯಾನಿಗೆ ಕೊಟ್ಟಿದ್ದೀನಿ, 6 ತಿಂಗಳ ನಂತರ ಕೊಟ್ಟಿದ್ದೀನಿ. ತುಂಬಾನೇ ಇದು ಚೆನ್ನಾಗಾಗುತ್ತೆ. ಇದ್ರದ್ದು ಹೆಲ್ತ್ ಬೆನಿಫಿಟ್ ನೀವು ಒಮ್ಮೆ ಈ ಫುಡ್ಡನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ನಿಮ್ಮ ಮಗುವಿನ ಮೇಲೆ. ಅಷ್ಟು ಚೆನ್ನಾಗಾಗುತ್ತೆ ಈ ಫುಡ್. ಇನ್ನು ತುಂಬಾ ತೆಳ್ಳಗಿರುವಂತಹ, ತುಂಬಾ ಸಪೂರ ಇರುವಂತಹ ಮಕ್ಕಳಿಗೆ ಈ ಫುಡ್ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದರಿಂದ ಅವ್ರದ್ದು ವೆಯ್ಟ್ ಗೇನ್ ಆಗ್ತದೆ. ಹೊರಗಡೆ ಮಾರ್ಕೆಟ್ ಅಲ್ಲಿ ಹಲವಾರು ಪ್ರಾಡಕ್ಟ್ಗಳು ನಮಗೆ ಸಿಗ್ತವೆ ಮಕ್ಕಳದ್ದು ಫುಡ್. ನಾವು ಅದನ್ನ ತಂದು ಕೊಡೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾನೇ ಉತ್ತಮ ಅಂತಾನೆ ಹೇಳ್ಬೋದು. ತುಂಬಾ ರೇಟು ತುಂಬಾನೇ ಕಾಸ್ಟ್ಲಿ ಇರುತ್ತೆ. ರೇಟಿನ ಬಗ್ಗೆ ಹೇಳೋದಲ್ಲ, ಕೆಲವರು ಹೇಳ್ಬೋದು ರೇಟಿನ ಬಗ್ಗೆ ನಮ್ಗೇನು ಇಲ್ಲ ಅಂತ. ಆ ಥರ ಏನಿಲ್ಲ. ನಾವು ನಮ್ಮ ಮನೆಯಲ್ಲೇ ನಮ್ಮ ಕೈಯಾರೆ ನಮ್ಮ ಮಕ್ಕಳಿಗೆ ನಾವು ಮಾಡಿಕೊಟ್ರೆ ಅದೇನೋ ಒಂದು ತೃಪ್ತಿ ನಮಗೆ. ಇದರಿಂದ ಮಕ್ಕಳದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾನು. ಈ ಒಂದು ಬೇಬಿ ಫುಡ್ಡನ್ನು ನನಗೆ ತಿಳಿಸ್ಕೊಟ್ಟಿದ್ದು ನನ್ನ ಕಸಿನ್ ಸಿಸ್ಟರ್ ಉಷಾ ಅಕ್ಕ. ಅವರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮ್ಮಿಂದಾಗಿ ನಾನು ಹಲವಾರು ಜನರಿಗೆ ಈ ಫುಡ್ಡನ್ನು ಹೇಳ್ಕೊಟ್ಟಿದ್ದೀನಿ. ನನ್ನ ಫ್ಯಾಮಿಲಿಯಲ್ಲಾಗಲಿ ಅಥವಾ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಾಗಲಿ ತುಂಬ ಜನರಿಗೆ ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ. ಇವತ್ತು ವಿಡಿಯೋ ಮಾಡಲಿಕ್ಕೂ ನನಗೆ ತುಂಬ ಹೆಲ್ಪ್ ಆಯಿತು. ಇದರಿಂದ ನನ್ನ ಮಗುವಿಗೂ ತುಂಬಾ ಹೆಲ್ಪ್ ಆಗಿದೆ. ಅವನು ತುಂಬ ಸಣ್ಣಕ್ಕಿದ್ದ. ಈ ಫುಡ್ಡು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅವನು ವೆಯ್ಟ್ ಕೂಡ ಗೇನ್ ಆಯಿತು, ಚೆನ್ನಾಗಾಗಿದ್ದಾನೆ. ಇವಾಗ ನಾನು 6 ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ದೀನಿ, 1.5 ವರ್ಷ ತನಕ ಅವನಿಗೆ ಕೊಟ್ಟಿದ್ದೀನಿ. ಅವನಿಗೆ ಇನ್ನೂ ವಿಡಿಯೋ ಸ್ವಲ್ಪ ಉದ್ದ ಆಗಿರ್ಬೋದು, ಆದರೆ ಪ್ಲೀಸ್ ಫ್ರೆಂಡ್ಸ್ ಇದನ್ನು ಸ್ಕಿಪ್ ಮಾಡದೆ ನೋಡಿ. ನಾನು ಯಾವ ರೀತಿ ಪ್ರೊಸೆಸ್ ಮಾಡ್ತೀನಿ ನೋಡಿ, ಅದೇ ರೀತಿಯಾಗಿ ಮಾಡ್ತಾ ಹೋಗಿ. ಆಚೆ ಈಚೆ ಆಗಬಾರ್ದು. ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿಯಾಗಿ ಮಾಡ್ತಾ ಹೋಗಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಾನು ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ಸ್ ಅದರಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಮಾಡಬೇಕು. ಒಂದು ಚೂರು ಆಚೆ ಈಚೆ ಮಾಡಬೇಡಿ. ಯಾಕಂದರೆ ಮಗುವಿಗೆ ಕೊಡುವ ಫುಡ್ ಆಗಿರೋದ್ರಿಂದ ತುಂಬಾನೇ ಕೇರ್ಫುಲ್ ಆಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಅದನ್ನ ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಇದನ್ನ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಕೂಡ ಕೊಡ್ಬೋದು, ಅಥವಾ ಆಫ್ಟರ್ನೂನ್ ಕೂಡ ಕೊಡ್ಬೋದು. ಮಾರ್ನಿಂಗ್ ನೀವೇನಾದರೂ ಬೇರೆ ಫುಡ್ ಕೊಟ್ಟರೆ ಮಧ್ಯಾಹ್ನ ಮತ್ತೆ ರಾತ್ರಿ ಕೊಡಿ, ಏನೂ ಪ್ರಾಬ್ಲಮ್ ಇಲ್ಲ. 2 ಟೈಮ್ಸ್ ಇದನ್ನ ಕೊಡ್ಬೋದು. ಅದನ್ನ ಯಾವ ರೀತಿ ಮಾಡೋದು ಅಂತ ಕೂಡ, ಅಂದರೆ ಯಾವ ರೀತಿ ಅದನ್ನ ಬೇಯಿಸೋದು ಅಂತ ಕೂಡ ನಾನು ಇದರಲ್ಲೇ ವಿಡಿಯೋ ಎಂಡಲ್ಲಿ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ವಿಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಬನ್ನಿ ನೋಡ್ಕೊಂಬರೋಣ ಅದನ್ನ ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಬೇಬಿ ಫುಡ್ ಮಾಡ್ಕೊಳ್ಳೋದಕ್ಕೆ ನಮಗಿಲ್ಲಿ 1 kg ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು. ಇದು ಇಡ್ಲಿ ರೈಸ್ ಅಂತ ಹೇಳ್ತೀವಿ, ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಇಡ್ಲಿ ರೈಸ್ ಅಂತ ಹೇಳ್ತೀವಿ ಇದಕ್ಕೆ. ತುಳುವಿನಲ್ಲಿ ಆದರೆ ನಾವು ಅರಗುಳಂತೆ ಅಂತ ಹೇಳ್ತೀವಿ. ಎದುರುಗುಳಂತೆ ಅಂದ್ಲ ಪನ್ಪೇರು, ಅರಗುಳಂತೆ ಅಂದ್ಲ ಪನ್ಪೇರು. ಕನ್ನಡದಲ್ಲಿ ಆದರೆ ಇದಕ್ಕೆ ಇಡ್ಲಿ ಅಕ್ಕಿ ಅಂತ ಹೇಳ್ತಾರೆ. 1 kg ಅಕ್ಕಿಗೆ ನಾನಿಲ್ಲಿ ಅರ್ಧ kg ರಾಗಿ ತೊಗೊಂಡಿದ್ದೀನಿ, ಅರ್ಧ kg ಗೋಧಿ ತೊಗೊಂಡಿದ್ದೀನಿ. 1 kg ಅಕ್ಕಿಗೆ ಅರ್ಧ kg ರಾಗಿ, ಅರ್ಧ kg ಗೋಧಿ ಸಮ ತೊಗೊಂಡಿದ್ದೀನಿ. 1/4 kg ಬೇಳೆ ತೊಗೊಂಡಿದ್ದೀನಿ, 1/4 kg ಮೂಂಗ್ ದಾಲ್ ತೊಗೊಂಡಿದ್ದೀನಿ, ಅಂದರೆ ಹೆಸರು ಬೇಳೆ ಮತ್ತು ಇದು ದಾಲ್ 1/4 kg, ರಾಗಿ ಮತ್ತು ಗೋಧಿ ಅರ್ಧ kg. 1 kg ಅಕ್ಕಿಗೆ ನಾನು ಹೇಳ್ತಾ ಇರೋದು ಮೆಜರ್ಮೆಂಟ್ ಇವಾಗ. 1 kg ಅಕ್ಕಿಗೆ ಇಲ್ಲಿ ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಿ. ಒಂದು 10 ಇಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ, ಒಂದು 20 ಗೋಡಂಬಿ ತೊಗೊಂಡಿದ್ದೀನಿ, 4 ಒಣ ಖರ್ಜೂರ, ಸ್ವಲ್ಪ ಓಂಕಾಳು. ಕನ್ನಡದಲ್ಲಿ ಇದಕ್ಕೆ ಅಜ್ವೈನ್ ಅಂತ ಕೂಡ, ಓಂಕಾಳು, ಕೆಲವರು ಇದಕ್ಕೆ ಅಜ್ವೈನ್ ಅಂತ ಕೂಡ ಕರೀತಾರೆ. ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 6 ರಿಂದ 7, ಒಂದು 10 ಬಾದಾಮಿ ತೊಗೊಂಡಿದ್ದೀನಿ. ಆ ನಂತರ ಇಲ್ಲಿ ಜಾಯಿಫಾಲ್ ತೊಗೊಂಡಿದ್ದೀನಿ. ಜಾಯಿಫಾಲು ಒಂದು ಇಡೀ ಜಾಯಿಫಾಲಲ್ಲಿ ನಾನು ಇಲ್ಲಿ ಕಟ್ ಮಾಡಿ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಜಾಯಿಫಾಲ್. ಇವಾಗ ನಾವು ಇದನ್ನು ಒಣ ಖರ್ಜೂರನ ಕುಟ್ಬಿಟ್ಟು ಇದ್ರದ್ದು ಬೀಜ ತೆಗಿಬೇಕಿದ್ರದ್ದು. ಬರೀ ನಮಗೆ ಒಣ ಖರ್ಜೂರ ಮಾತ್ರ ಬೇಕಾಗಿರುವಂಥದ್ದು. ನಾನಿವಾಗ ಇದ್ರದ್ದು ಬೀಜವನ್ನು ಸಪ್ರೇಟ್ ಮಾಡ್ತೀನಿ.
ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇದ್ರದ್ದು ಬೀಜವನ್ನು ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಇನ್ನೂ ಕಲ್ಲಲ್ಲಿ ಕುಟ್ಟಿ ಸ್ವಲ್ಪ ನುಣ್ಣಕ್ಕೆ ಜಜ್ಕೋಬೇಕು, ಯಾಕಂದರೆ ಇದು ಮಿಕ್ಸಿ ಜಾರಲ್ಲಿ ಸಿಕ್ಕಾಕೊಳ್ಳುತ್ತೆ. ಇಲ್ಲಾಂದರೆ ಒಂದು ಕಲ್ಲಿನ ಸಹಾಯದಿಂದ ಈ ಥರ ಇದನ್ನು ಜಜ್ಜಬೇಕು. ಸ್ವಲ್ಪ ಸಾಫ್ಟ್ ಥರ ಆಗಬೇಕು ಇದು. ನೋಡಿ, ಇಷ್ಟಾದರೆ ಸಾಕು. ಎಲ್ಲವನ್ನು ಅದೇ ರೀತಿ ನಾನು ಇವಾಗ ಪುಡಿ ಮಾಡ್ಕೋತೀನಿ ಇದನ್ನು. ಫ್ರೆಂಡ್ಸ್, ನಾನಿಲ್ಲಿ ಅಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು ಬಿಸಿಲಿಗೆ ಒಣಗಿಸಿ ಇಟ್ಕೊಂಡಿದ್ದೀನಿ. ಅಕ್ಕಿ, ರಾಗಿ, ಗೋಧಿ ಇವು ಮೂರನ್ನು ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇದು ಮೂರು ಮಾತ್ರ ವಾಶ್ ಮಾಡಲಿಕ್ಕೆ. ದಾಲ್ ಮತ್ತು ಮೂಂಗ್ ದಾಲ್ ವಾಶ್ ಮಾಡೋಂಗಿಲ್ಲ, ಬರೀ ಹಾಗೇ ಹಾಕ್ಕೊಳ್ಳೋದು. ನಾನು ಯಾವ ರೀತಿ ಪ್ರೊಸೆಸ್ ಮಾಡ್ತೀನಿ ಅದೇ ರೀತಿಯಾಗಿ ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇದು ನೀಟಾಗಿ ನಾನು ಮಾಡಿದ ಹಾಗೇ ಮಾಡಬೇಕು. ಇದನ್ನು ಎಲ್ಲವನ್ನು ಇವಾಗ ಹುರ್ಕೊಳ್ಳೋದಿದೆ. ಅಕ್ಕಿ, ಗೋಧಿ, ರಾಗಿ ಇದನ್ನೆಲ್ಲ ಮೊದಲನೇದಾಗಿ ನಾವು ಅಕ್ಕಿ ಹುರ್ಕೊಳ್ಬೇಕು. ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಕರೆಕ್ಟಾಗಿ ಪ್ರೊಸೆಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಸ್ಟವ್ ಆನ್ ಮಾಡಿಕೊಂಡೆ ನಾನು. ಇವಾಗ ಮೊದಲನೇದಾಗಿ ಅಕ್ಕಿನ ಹುರ್ಕೊಳ್ಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಳ್ಬೇಡಿ, ಸೀದೋಗುತ್ತೆ, ಸರಿಯಾಗಿ ಫ್ರೈ ಆಗಲ್ಲ. ಅರ್ಧ ಅರ್ಧ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಹಾಕಿದ್ದೀನಿ, ಅರ್ಧ ಹಾಗೆ ಇದೆ. ಕೈ ಆಡಿಸ್ತಾ ಇರಬೇಕು. ತುಂಬ ಕೇರ್ಫುಲ್ಲಾಗಿ ಹುರ್ಕೊಳ್ಳಿ. ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ. ಎಷ್ಟು ಫ್ರೈ ಆಗಬೇಕಂತ ನಾನು ತೋರಿಸ್ತೀನಿ. ಇದು ಕಂಪ್ಲೀಟಾಗಿ ಬ್ರೌನ್ ಕಲರ್ ಬರಬೇಕು. ಅಲ್ಲಿ ತನಕ ಇದೇ ರೀತಿ ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸೋದು ನಿಲ್ಲಿಸ್ಬಿಟ್ರೆ ಹಂಗೆ ತಳ ಹಿಡಿಯುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಕೈ ಬಿಡದೇನೆ ಇದೇ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಇನ್ನೂ ಇದು ಸ್ವಲ್ಪ ಬ್ರೌನ್ ಆಗಬೇಕು. ತೋರಿಸ್ತೀನಿ ನಾನು ನಿಮಗೆ. ಕೈ ಆಡಿಸೋದು ಸ್ಟಾಪ್ ಮಾಡಿದರೆ ಅಂತ ಕೂಡಲೇ ಇಲ್ಲಿ ತಳ ಹಿಡಿದು ಬಿಡುತ್ತೆ. ನಿಮ್ಮ ಹತ್ರ ನಾನ್ ಸ್ಟಿಕ್ ಇದ್ದರೆ ಬೆಸ್ಟ್ ಅದು, ಯಾಕಂದರೆ ಇಂಥ ಪಾತ್ರೆಗಳಲ್ಲಿ ತಳ ಹಿಡಿಯೋದು ಬೇಗ. ನೋಡಿ ಫ್ರೆಂಡ್ಸ್, ಇದು ಇವಾಗ ಫ್ರೈ ಆಗಿದೆ, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಇಷ್ಟು ಫ್ರೈ ಆದರೆ ಇದು ಸಾಕು. ಈ ಥರ ಒಂದು ಪೇಪರ್ ಹಾಸ್ಕೊಂಡಿದ್ದೀನಿ ನಾನು. ಇದಕ್ಕೇ ಹಾಕೋತಾ ಇದ್ದೀನಿ. ಇದನ್ನು ತಣ್ಣದಾಗಬೇಕಿದು. ಎಲ್ಲವನ್ನು ನಾನು ಹುರ್ಕೊಂಡು ಇದೇ ರೀತಿ ಹಾಕ್ತೀನಿ. ಆ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ನಾನಿಲ್ಲಿ ಇನ್ನೂ ಉಳಿದಿರುವ ಅಕ್ಕಿಯನ್ನು ಹಾಕಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೊದಲು ನಾವು ಅಕ್ಕಿನೇ ಹುರ್ಕೊಳ್ಬೇಕು, ಆನಂತರ ಗೋಧಿ ರಾಗಿ ಹುರ್ಕೊಳ್ಳೋದು. ಅಕ್ಕಿ ಹುರ್ಕೊಳ್ಳೋದೇ ತುಂಬ ಕಷ್ಟ. ಗೋಧಿ ರಾಗಿ ಆದರೂ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಇದು ಅಕ್ಕಿನೇ ತುಂಬ ಬೇಗ ತಳ ಹಿಡಿಯೋದು. ಗೋಧಿ ರಾಗಿ ಏನೂ ಆಗೋದಿಲ್ಲ, ಸ್ವಲ್ಪ ಬಿಸಿ ಆಡಿಸಿದ್ರೆ ಸಾಕಾಗುತ್ತೆ. ಇದನ್ನು ಹಾಗೆ ಫ್ರೈ ಮಾಡಿ ನಾನು ಪೇಪರ್ ಮೇಲೆ ಹಾಸ್ಕೋತೀನಿ. ಗೋಧಿ, ರಾಗಿ, ದಾಲ್, ಮೂಂಗ್ ದಾಲ್ ಎಲ್ಲ ಕೂಡ ಅದೇ ರೀತಿ ಫ್ರೈ ಮಾಡಿ ಪೇಪರ್ ಮೇಲೆ ಹಾಸ್ಕೊಳ್ಬೇಕು. ಆ ನಂತರ ಫಸ್ಟ್ ನಾವು ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಬೇಕು. ಆ ನಂತರ ಗೋಧಿ, ರಾಗಿ, ಲಾಸ್ಟ್ಗೆ ಇದು ಮೂಂಗ್ ದಾಲ್ ಮತ್ತು ದಾಲ್ನ ಫ್ರೈ ಮಾಡ್ಕೊಳ್ಳೋದು. ಗೋಧಿ ಮತ್ತು ರಾಗಿನ ಸಾರಿಸ್ಕೋಬೇಕು, ಅಂದರೆ ಬೀಸ್ಕೋಬೇಕು. ಕೊನೆಯದಾಗಿ ನಾವು ಅಕ್ಕಿ ಹಿಟ್ಟು ಫಸ್ಟಿಗೆ ರುಬ್ಬಿ ಇಟ್ಕೊಂಡಿರ್ತೀವಲ್ಲ, ಆ ಅಕ್ಕಿ ಹಿಟ್ಟಲ್ಲಿ ಡ್ರೈ ಫ್ರೂಟ್ಸನ್ನು ಗ್ರೈಂಡ್ ಮಾಡುವಂಥದ್ದು. ಬರೀ ಡ್ರೈ ಫ್ರೂಟ್ಸನ್ನು ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಮಿಕ್ಸಿಗೆ ಹಂಗೆ ಅಂಟ್ಕೊಳ್ಬಿಡುತ್ತೆ. ಅದಕ್ಕೋಸ್ಕರ ಅಕ್ಕಿ ಪುಡಿಯನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ನಾನಿನ್ನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್, ಇದಿಲ್ಲಿ ನಾನು ಅಕ್ಕಿನ ಹುರ್ಕೊಂಡಿದ್ದೀನಿ. ಇವಾಗ 1 kg ಅಕ್ಕಿನ ನಾನಿಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಅಕ್ಕಿ ಹುರ್ಕೊಂಡು ಆಯಿತು. ಕಲರ್ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಇಷ್ಟಾದರೆ ಸಾಕಾಗುತ್ತೆ ಅಕ್ಕಿ. ಇವಾಗ ನಾನು ಗೋಧಿನ ಹುರ್ಕೋತೀನಿ. ಎಲ್ಲ ಸಪ್ರೇಟಾಗಿ ಹುರ್ಕೊಳ್ಬೇಕು. ನೋಡಿ, ಎಲ್ಲ ನಾನು ಪೇಪರ್ ಹಾಸ್ಬಿಟ್ಟು ಇಟ್ಟಿದ್ದೀನಿ. ಎಲ್ಲ ಸಪ್ರೇಟಾಗಿ ಹುರ್ಕೊಂಡು ಎಲ್ಲವನ್ನು ಸಪ್ರೇಟಾಗಿ ಹಾಕ್ಕೊಳ್ಬೇಕು. ಇವಾಗ ನಾನು ಗೋಧಿ ಹುರ್ಕೋತೀನಿ. ಅದಷ್ಟರಲ್ಲಿ ಇದೆಲ್ಲ ತಣ್ಣಗಾಗ್ಬಿಡುತ್ತೆ. ಹಿಂಗೆ ಸ್ವಲ್ಪ ಹೀಗೆ ಮಾಡಿಬಿಡಿ, ಬೇಗ ತಣ್ಣಗಾಗುತ್ತೆ ಇದು. ಫ್ರೆಂಡ್ಸ್, ನಾನಿಲ್ಲಿ ಗೋಧಿ ಹಾಕೋತಾ ಇದ್ದೀನಿ.
ಎಲ್ಲ ಗೋಧಿನ ಒಟ್ಟಿಗೆ ಹಾಕ್ಕೊಂಡೆ ನಾನು. ಗೋಧಿನ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಕಲರ್ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಆಗಬೇಕು ಅಂತ. ಫ್ರೈ ಆಗಬೇಕು ಇದು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಗೋಧಿ ಪಟ್ಪಟ ಅಂತ ಹೊಡಿತಾ ಇದೆ. ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಇಷ್ಟಾದರೆ ಸಾಕಾಗುತ್ತೆ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಗ್ಯಾಸ್ನ ಆಫ್ ಮಾಡ್ಕೋತೀನಿ ನಾನಿವಾಗ. ಗೋಧಿ ಪಟ್ಪಟ ಅಂತ ಹೊಡೆದು ಗಮ್ ಅಂತ ಪರಿಮಳ ಬರುವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಸಾಕಿವಾಗ ಪೇಪರ್ ಮೇಲೆ ಹಾಕೋತೀನಿ ನಾನು. ಗೋಧಿನ ಹಾಕೊಂಡೆ ಫ್ರೆಂಡ್ಸ್. ಸ್ವಲ್ಪ ಈ ಥರ ಅಗಲ ಮಾಡಿಬಿಡಿ, ಬೇಗ ತಣ್ಣಗಾಗುತ್ತೆ ಇದು. ಇನ್ನು ರಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ನಾನಿಲ್ಲಿ ರಾಗಿ ಹಾಕೊಂಡೆ. ಇವಾಗ ರಾಗಿ ಒಂದು 5 ನಿಮಿಷ ಫ್ರೈ ಆದರೆ ಸಾಕು, ಬೇಗ ಫ್ರೈ ಆಗುತ್ತೆ ಇದು. ಒಂದು 5 ನಿಮಿಷ, ಕರೆಕ್ಟ್ 5 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ ಇದೇ ರೀತಿಯಾಗಿ. ರಾಗಿನೂ ಫ್ರೈ ಆಯಿತು. ನಾನು ಪೇಪರ್ಗೆ ಹಾಕೋತಾ ಇದ್ದೀನಿ. ಇವಾಗ ದಾಲ್ ಹಾಕೋತಾ ಇದ್ದೀನಿ ನಾನು. ದಾಲು ಅಷ್ಟೇ ಒಂದು 2 ರಿಂದ 3 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ಯಾವ ಕನ್ಸಿಸ್ಟೆನ್ಸಿ ಬರಬೇಕಂತ ತೋರಿಸ್ತೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್. ಇದು ಇಷ್ಟು ಫ್ರೈ ಆದರೆ ಸಾಕು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ದಾಲಿದು ಪರಿಮಳ ನಮಗೆ ಗೊತ್ತಾಗುತ್ತೆ, ಪರಿಮಳ ಬರುತ್ತದು. ಆವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇಷ್ಟು ಸಾಕಾಗುತ್ತೆ. ನಾನಿವಾಗ ಗ್ಯಾಸ್ನ ಆಫ್ ಮಾಡ್ಕೊತೀನಿ. ಇದನ್ನು ಅದೇ ರೀತಿಯಾಗಿ ಹಾಕ್ಕೊಳ್ಬೇಕು. ಇವಾಗ ಮೂಂಗ್ ದಾಲ್ ಹುರ್ಕೊಳ್ಳೋಣ ಫ್ರೆಂಡ್ಸ್. ನಾನಿಲ್ಲಿ ಮೂಂಗ್ ದಾಲ್ನ ಹಾಕೋತಾ ಇದ್ದೀನಿ. ಇದು ಅಷ್ಟೇ 2 ರಿಂದ 3 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ತುಂಬ ಬೇಗ ಫ್ರೈ ಆಗುತ್ತೆ ಇದು. ಸ್ವಲ್ಪ ಕಲರ್ ಚೇಂಜ್ ಆದಾಗ ತೆಗಿಬೇಕು ಇದ್ರದ್ದು ಕೂಡ. ನೋಡಿ ಫ್ರೆಂಡ್ಸ್, ಇದ್ರದ್ದು ಕೂಡ ಕಲರ್ ಚೇಂಜ್ ಆಗ್ತಾ ಬಂತು. ಇದ್ರದ್ದು ಕೂಡ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿ. ಇದು ಇಷ್ಟ ಆದರೆ ಸಾಕು. ಆಫ್ ಮಾಡ್ಕೋತೀನಿ ಗ್ಯಾಸ್ ನಾನು. ಎಲ್ಲ ಐಟಮ್ಸ್ ನಮ್ಮದು ಇಲ್ಲಿ ಫ್ರೈ ಆಗಿದೆ ನೋಡಿ. ಗೋಧಿ, ರಾಗಿ, ದಾಲ್, ಮೂಂಗ್ ದಾಲ್, ಅಕ್ಕಿ ಎಲ್ಲನೂ. ಇವಾಗ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನಾವು ಅಕ್ಕಿನ ಪುಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ದೊಡ್ಡ ಮಿಕ್ಸಿ ಜಾರ್. ಫಸ್ಟ್ ಇದನ್ನು ಅಕ್ಕಿನ ಇವಾಗ ರುಬ್ಕೋಬೇಕು. ಮಿಕ್ಸಿ ಜಾರಲ್ಲಿ ಒಂದು ಚೂರು ನೀರಿನ ಅಂಶ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಚೆನ್ನಾಗಿ ಒರೆಸ್ಕೊಳ್ಳಿ. ಹೀಗೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಫುಡ್ ಹಾಳಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸ್ವಲ್ಪನೂ ನೀರಿಂದು ಇದು ಇರಬಾರ್ದು. ನಾನಿಲ್ಲಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಫುಲ್ಲು ಡ್ರೈ ಆಗಿದೆ ಮಿಕ್ಸಿ ಜಾರ್. ಇದಕ್ಕೇನೆ ನಾನಿವಾಗ ಹಾಕೋತಾ ಇದ್ದೀನಿ. ಇದೇ ರೀತಿಯಾಗಿ ಹಾಕೊಳ್ಬೇಕು. ನಾನಿಲ್ಲಿ ಅಕ್ಕಿನ ಹಾಕೊಂಡೆ. ಇದನ್ನ ಇವಾಗ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಇದು ಎಷ್ಟು ನುಣ್ಣಕ್ಕಾಗಿದೆ ಅಂತ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನೋಡಿ. ಇದನ್ನ ಇವಾಗ ಈ ಥರ ಒಂದು ಪಾತ್ರೆ ತಗೊಂಡು ಇದಕ್ಕೆ ಹಾಕೋತೀನಿ. ಇವಾಗ ನಾವು ಗೋಧಿನ ರುಬ್ಕೊಳ್ಳೋಣ. ನಾನು ಹೇಳಿದ ಪ್ರೊಸೆಸಲ್ಲೇ ಮಾಡ್ಕೊಳ್ಳಿ. ಮೊದಲು ಅಕ್ಕಿನೇ ರುಬ್ಕೊಳ್ಬೇಕು, ಆನಂತರ ಇವಾಗ ಗೋಧಿ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಗೋಧಿ ತಗೊಂಡಿದ್ದೀನಿ. ಇವಾಗ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಬೇಕು ಗೋಧಿನ ನೋಡಿ ಫ್ರೆಂಡ್ಸ್. ನಾವಿವತ್ತು ಇವಾಗ ಗೋಧಿನ ಕೂಡ ನುಣ್ಣಕ್ಕೆ ಗ್ರೈಂಡ್ ಮಾಡಿ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಹಿಟ್ಟು ಸಾರೋದು ಒಂದು ತಗೊಳ್ಳಿ. ಇದಕ್ಕೆ ಇವಾಗ ಸಾರಿಸ್ಕೊಳ್ಬೇಕು. ಹೀಗೆ ಇದಕ್ಕೆ ಹಾಕೊಳ್ಳಿ. ಗೋಧಿ ಮತ್ತು ರಾಗಿನ ಇದೇ ರೀತಿಯಾಗಿ ಸಾರಿಸ್ಕೊಳ್ಬೇಕು. ಯಾಕಂದರೆ ಅದು ಗಂಟು ಸಿಗಬಾರ್ದಲ್ಲ ಮಕ್ಕಳಿಗೆ, ಅದಕ್ಕೋಸ್ಕರ ಇದೇ ರೀತಿಯಾಗಿ ಸಾರಬೇಕು.
ನೋಡಿ ಫ್ರೆಂಡ್ಸ್, ಇದು ಸಾರಿ ಇಟ್ಕೊಂಡಾದ ನಂತರ ಕೊನೆಯದಾಗಿ ಉಳಿದಿರುವಂತಹ ಗೋಧಿ, ಇದನ್ನ ಮತ್ತೆ ಮಿಕ್ಸಿಗೆ ಹಾಕೊಳ್ಬೇಕು. ಗೋಧಿ ಮತ್ತೆ ರಾಗಿನ ಎರಡೆರಡು ಸಲ ರುಬ್ಕೊಳ್ಬೇಕು. ಈ ಥರ ಸಾರ್ಸಾದ್ಮೇಲೆ ಇದು ಪುಡಿ ಇರುತ್ತೆ ನೋಡಿ, ಇದನ್ನ ಮತ್ತೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಬೇಕು. ಹಾಗೆ ಬಿಸಾಡಬೇಡಿ. ನೋಡಿ ಫ್ರೆಂಡ್ಸ್, ಇದೇನು ಇವಾಗ ಉಳಿದಿದೆ ಗೋಧಿ, ಇದು ಪುಡಿ, ಇದನ್ನ ಮತ್ತೆ ಇವಾಗ ನಾವು ರುಬ್ಕೊಂಡು ಸಾರಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದನ್ನ ಮತ್ತೆ ಇವಾಗ ಸಾರಿಸ್ಕೊಳ್ಬೇಕು. ಎಷ್ಟು ಹಿಟ್ಟಿದೆ ನೋಡಿ, ಬಿಸಾಡಿದ್ರೆಲ್ಲ ವೇಸ್ಟ್ ಆಗ್ತಾ ಇತ್ತು. ಅದಕ್ಕೆ ಎರಡೆರಡು ಸಲ ರುಬ್ಕೊಳ್ಬೇಕು. ಇನ್ನು ಕೊನೆಯಲ್ಲಿ ಇದೇನು ಉಳಿಯುತ್ತೆ ಇದು ಬೇಡ, ಬಿಸಾಡಬೇಡಿ. ಇದಿಷ್ಟು ಸಾಕಿವಾಗ. ಫ್ರೆಂಡ್ಸ್, ನಾನಿಲ್ಲಿ ಇವಾಗ ರಾಗಿನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ರಾಗಿನ ಇಲ್ಲಿ ಹಾಕೊಂಡಿದ್ದೀನಿ. ಇವಾಗ ಇದನ್ನ ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡು ಆಯಿತು. ಇವಾಗ ಸೇಮ್ ಪ್ರೊಸೆಸ್, ಇದನ್ನ ಸಾರಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಗೋಧಿನ ಹೇಗೆ ಸಾರಿಸ್ಕೊಂಡ್ವಿ ಹಾಗೇನೆ ಇದನ್ನ ಸಾರಿಸ್ಕೊಳ್ಬೇಕು. ಗೋಧಿ ಮತ್ತೆ ರಾಗಿ ಮಾತ್ರ ಸಾರಿಸೋದು, ಬೇರೆ ಯಾವುದು ಸಾರಿಸೋಕ್ಕಿಲ್ಲ. ಸಾರಿಸಿ ಆಯಿತು. ನಾನು ಅದೇ ಪಾತ್ರೆಗೆ ಹಾಕೋತೀನಿ ಇವಾಗ. ಆಯಿತು. ಇವಾಗ ದಾಲ್ ರುಬ್ಕೊಳ್ಬೇಕು. ನೋಡಿ, ಇವಾಗ ದಾಲ್ನ ರುಬ್ಕೊಳ್ಳೋಣ. ಇದನ್ನೇನು ಸಾರಿಸೋಕ್ಕಿಲ್ಲ, ನೈಸಾಗಿ ರುಬ್ಕೊಳ್ಬೇಕು. ಆನಂತರ ಅದೇ ಪಾತ್ರೆಗೆ ಹಾಕೊಳ್ಳೋದು. ಯಾವುದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ರುಬ್ಬಿದಾಗೆ ಹಾಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಬೇಡಿ. ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಅದನ್ನ. ಇದು ನೋಡಿ, ಇದು ನುಣ್ಣಕ್ಕೆ ಗ್ರೈಂಡ್ ಆಯಿತು. ಇದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಹೆಸರು ಬೇಳೆ ರುಬ್ಕೊಳ್ಬೇಕು. ಇವಾಗ ಮೂಂಗ್ ದಾಲ್ನ ರುಬ್ಕೊಳ್ಬೇಕು ನುಣ್ಣಕ್ಕೆ. ಇದು ಆಯ್ತು. ಇವಾಗ ಇದೇ ಪಾತ್ರೆಗೆ ಹಾಕೋತೀನಿ. ಈಗ ಕೊನೆಯದಾಗಿ ಡ್ರೈ ಫ್ರೂಟ್ಸನ್ನು ರುಬ್ಕೊಳ್ಬೇಕು. ಇಲ್ಲಿ ಡ್ರೈ ಫ್ರೂಟ್ಸು, ಈ ಏಲಕ್ಕಿದು ಸಿಪ್ಪೆ ತೆಗಿಬೇಕು. ನಾವು ಸಿಪ್ಪೆ ತೆಗೆದು ರುಬ್ಕೊಳ್ಬೇಕು. ಇಲ್ಲಿ ನಾವು ಅಜ್ವೈನ್ ಏನು ಹಾಕೊಂಡಿದ್ದೀವಿ, ಇದು ಏನಕ್ಕೆ ಹಾಕೊಡ್ತೀವಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಹೊಟ್ಟೆ ನೋವು ಬರದೇ ಇರಲಿ ಅಂತ ಇದು ಹಾಕೋತೀವಿ. ತುಂಬಾ ಒಳ್ಳೆಯದು. ಅದೇ ರೀತಿಯಾಗಿ ಇದು ಕೂಡ ಏನು ಜಾಯಿಫಾಲ್ ಏನಂತೀವಿ, ಇದು ಕೂಡ ಅಷ್ಟೇ. ಮತ್ತು ಓಂಕಾಳು ಕೂಡ, ಇದು ಕೂಡ ಮಕ್ಕಳಿಗೆ ಹೊಟ್ಟೆ ನೋವು ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಇವಾಗ ಏಲಕ್ಕಿದ್ದು ಸಿಪ್ಪೆ ತೆಗಿಬೇಕು. ಫ್ರೆಂಡ್ಸ್, ಈ ಹಿಟ್ಟು ಏನಿದೆ, ನಾನು ಇದನ್ನು ಹಾಗೆ ರುಬ್ಕೊಂಡು ಹಾಗೆ ಹಾಕೊಂಡಿದ್ದೀನಿ. ಯಾವುದನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ. ನಮ್ಗೆ ಇವಾಗ ಡ್ರೈ ಫ್ರೂಟ್ಸು ರುಬ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟು ಬೇಕು. ಅದಕ್ಕೆ ಹೀಗೆ ಮೆತ್ತಗೆ ಹಿಂಗೆ ಸರಿಸ್ಬಿಡಿ. ಕೊನೆಯದ್ರಲ್ಲಿ ಅಕ್ಕಿ ಹಿಟ್ಟಿದೆ ನೋಡಿ, ಹೀಗೆ ಅಕ್ಕಿ ಹಿಟ್ಟು ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಹಿಂಗೆ ಹಿಟ್ಟನ್ನ ಸರಿಸ್ಬಿಟ್ಟು ಎಂಡಲ್ಲಿ ಅಕ್ಕಿ ಹಿಟ್ಟು ಸಿಗುತ್ತೆ ನಮಗೆ, ಅದು ಮಾತ್ರ ತೆಗೀರಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಸ್ವಲ್ಪ ಹಾಕಿದ್ರೆ ಸಾಕು, ಇಷ್ಟ ಹಾಕಿದ್ರೆ ಸಾಕು. ಇದಕ್ಕೆ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ ಹಾಗೆ ರುಬ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಜೊತೆಗೆ ರುಬ್ಕೊಳ್ಳಿ ಅಂತ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನ ಒಟ್ಟಿಗೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ, ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಬೇಕು ನುಣ್ಣಗೆ. ನೋಡಿ ಫ್ರೆಂಡ್ಸ್, ನುಣ್ಣಕ್ಕೆ ಎಲ್ಲ ಡ್ರೈ ಫ್ರೂಟ್ಸು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವೇನು ಒಣ ಖರ್ಜೂರ ಹಾಕಿದ್ದೀವಲ್ಲ ಅದು ಅಂಟ್ಕೊಳ್ಳುತ್ತೆ ಇದಕ್ಕೆ. ಅದಕ್ಕೆ ಹೇಳಿದ್ದು ಅಕ್ಕಿ ಹಿಟ್ಟು ಜೊತೆಗೆ ಹಾಕ್ಕೊಳ್ಬೇಕು ಅಂತ. ಇದನ್ನು ಇವಾಗ ಈ ಪಾತ್ರೆಗೆ ಹಾಕೋತೀನಿ. ಇದನ್ನು ಇವಾಗ ಚೆನ್ನಾಗಿ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ಎಲ್ಲವನ್ನು ಇವಾಗ ಮಿಕ್ಸಿಗೆ ಹಾಕೊಳ್ಳೋದಿದೆ ಮತ್ತೆ, ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಬೇಕು. ಒಂದ್ಸಲ ಹಿಂಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದು ಪೇಪರ್ ಹಾಕ್ಕೊಂಡು ಈ ಪೇಪರ್ಗೆ ಹಾಕ್ಕೊಳ್ಳಿ ಎಲ್ಲವನ್ನು ಕೂಡ.
ಇದನ್ನ ಇವಾಗ ಎಲ್ಲವನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲದರಲ್ಲೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಎರಡೆರಡು ಸುತ್ತು ತಿರುಗಿದ್ರೆ ಸಾಕು, ಮಿಕ್ಸಿಲಿ ಮಿಕ್ಸ್ ಆಗುತ್ತೆ ಅದು. ನಾನೆಲ್ಲವನ್ನು ಇದೇ ರೀತಿ ಮಿಕ್ಸಿಗೆ ಹಾಕೋತೀನಿ. ನೋಡಿ ಫ್ರೆಂಡ್ಸ್, ನಮ್ಮದು ಬೇಬಿದು ಫುಡ್ಡು ರೆಡಿ ಆಯಿತು. ತುಂಬಾ ಚೆನ್ನಾಗಾಗುತ್ತೆ ಇದು. ಮಕ್ಕಳು ವೆಯ್ಟ್ ಕೂಡ ಗೇನ್ ಆಗುತ್ತೆ ಇದರಲ್ಲಿ. ನಾನು ಹೇಳಿದ ರೀತಿಯೇ ಮಾಡಿ, ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ರೆಡಿ ಆಯ್ತು. ಇವಾಗ ಇದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲೇ ಹಾಕಿ ಒಂದು ಡಬ್ಬದಲ್ಲಿ ಹಾಕಿಡಿ. ಗಾಳಿ ಆಡದೇ ಇರೋ ಥರ ನೋಡ್ಕೊಳ್ಳಿ. ನೀವು ಎಷ್ಟು ಯೂಸ್ ಮಾಡ್ತೀರಾ ಆ ಒಂದು ವಾರಕ್ಕಾಗುವಷ್ಟು ಬೇರೆ ಒಂದು ಪ್ಯಾಕೆಟಲ್ಲಿ ಹಾಕಿಟ್ಕೊಂಡು ಇದನ್ನು ಬೇರೆ ಡಬ್ಬದಲ್ಲಿ ಇಡಿ. ಯಾಕಂತ ಹೇಳಿದರೆ ಪದೇ ಪದೇ ಸ್ಪೂನ್ ಹಾಕ್ತಾ ಇದ್ರೆ ಇದು ಕೆಟ್ಟೋಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟನ್ನು ಮಾತ್ರ ತೆಗೆದು ಬೇರೆನೇ ಇಟ್ಕೊಳ್ಳಿ. ಆ ನಂತರ ಎಲ್ಲವನ್ನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಟೈಟ್ ಗಾಳಿ ಆಡದೇ ಇರೋ ಥರ ಒಂದು ಬಾಯಿ ಮುಚ್ಚಿ ಇಟ್ಬಿಡಿ. ನೋಡಿ, ರೆಡಿ ಆಯಿತು ನಮ್ಮ ಫುಡ್. ಫ್ರೆಂಡ್ಸ್, ಕೆಲವರಿಗೆ ಇದು ಯಾವ ರೀತಿ ಮಾಡೋದು ಅಂತ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ತೋರಿಸ್ತಾ. ಇಲ್ಲಿ ನಾನು 1 ಲೋಟ ನೀರು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಚಿಕ್ಕ ತುಂಡು ಬೆಲ್ಲ ಹಾಕಬೇಕು. ನೋಡಿ, ಚಿಕ್ಕ ತುಂಡು ಬೆಲ್ಲ, 1 ಚಿಟಿಕೆ ಆಗುವಷ್ಟು ಉಪ್ಪು, ಜಾಸ್ತಿ ಬೇಡ, ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ ಪೌಡ್ರ್ ಹಾಕ್ಕೊಳ್ಬೇಕು. 1 ಟೀ ಸ್ಪೂನಷ್ಟು ಹಾಕಿದೆ. ಆನಂತರ 1.5 ಸ್ವಲ್ಪ ಹಾಕ್ತಾ ಇದ್ದೀನಿ. ಗಂಟು ಹಿಡಿದೇ ಇರೋ ಥರ ನೋಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಪ್ಪ ಆಗ್ತಾ ಬರುತ್ತೆ ಇದು. ತುಂಬ ದಪ್ಪ ಅನಿಸಿದ್ರೆ ನಿಮಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು. ಮಗುಗೆ ತಿನ್ನಲಿಕ್ಕೆ ಎಷ್ಟು ದಪ್ಪ ಬೇಕು ಅಂತ ಗೊತ್ತಾಗುತ್ತಲ್ಲ ನಿಮಗೆ, ಅಷ್ಟು ದಪ್ಪ ಮಾಡ್ಕೊಳ್ಳಿ. ಇದೇ ರೀತಿ ಕುದಿಸ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನೋಡಿ, ಇದರಲ್ಲಿ ಇವಾಗ ಒಂದು ಚೂರು ಗಂಟಿಲ್ಲ. ಇದನ್ನಿವಾಗ ಹಿಂಗೆ ಕುದಿಸ್ತಾ ಇರಬೇಕು, ದಪ್ಪ ಆಗುತ್ತೆ ಅದು. ಸ್ವಲ್ಪ ಕುದಿಬೇಕು ಚೆನ್ನಾಗಿ. ಆ ನಂತರ ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು. ಇದು ನೋಡಿ ಕುದೀತಾ ಇದೆ, ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಕುದೀತಾ ಇದೆ ಇದು. ನೋಡಿ, ಈ ಥರ ಉಕ್ಕಿ ಬರೋವಾಗ ಗ್ಯಾಸ್ ಫ್ಲೇಮ್ನ ಸ್ಲೋ ಆಗಿಡಿ. ಹಂಗೆ ಸ್ವಲ್ಪ ಕುದೀಲಿ ಇದು. ನೋಡಿ ಫ್ರೆಂಡ್ಸ್, ಇದು ದಪ್ಪ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇದು ಇಷ್ಟ ಆದರೆ ಸಾಕು. ಗ್ಯಾಸ್ನ ಆಫ್ ಮಾಡ್ಕೋತೀನಿ ನಾನಿವಾಗ. ಇದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ತಣ್ಣಗಾದ್ಮೇಲೆ ಮಗುಗೆ ತಿನ್ನಿಸಿ. ಇಷ್ಟೇ ಪ್ರೊಸೆಸ್ ಇದ್ರದ್ದು. ನೋಡಿದ್ರಲ್ವ ಫ್ರೆಂಡ್ಸ್, ನಾವು ಬೇಬಿ ಫುಡ್ನ ಯಾವ ರೀತಿ ಮಾಡ್ಕೊಂಡ್ವಿ ಅಂತ. ತುಂಬಾನೇ ಪ್ರೊಸೆಸ್ ಇದೆ, ಆದರೂ ಕೂಡ ಈ ಥರ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಮಕ್ಕಳಿಗೆ ತುಂಬ ಸಪುರ ಇದ್ದ ಮಕ್ಕಳಿಗೆ ತುಂಬ ವೆಯ್ಟ್ ಗೇನ್ ಆಗುತ್ತೆ, ತುಂಬಾನೇ ಒಳ್ಳೆಯದು. ನಮ್ಮ ಮಕ್ಕಳಿಗೋಸ್ಕರ ನಾವು ಕಷ್ಟಪಡೋದ್ರಲ್ಲಿ ಏನೂ ಇಲ್ಲ. ನಮಗೂ ಒಂದು ತೃಪ್ತಿ ಇರುತ್ತೆ, ನಮ್ಮ ಮಕ್ಕಳಿಗೆ ನಾವೇ ಕೈಯಾರೆ ಈ ಫುಡ್ಡನ್ನು ಮಾಡಿದ್ವಿ ಅಂತ. ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ದಯವಿಟ್ಟು ಶೇರ್ ಮಾಡಿ. ಎಲ್ಲ ಮಕ್ಕಳಿಗೆ, ಎಲ್ಲ ತಾಯಂದ್ರಿಗೆ ಹೆಲ್ಪ್ ಆಗಲಿ ಇದರಿಂದ ಅಂತ ನಾನು ಕೇಳ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಗೊತ್ತಾಗುತ್ತೆ. ನೀವು ಲೈಕ್ ಮಾಡಿದ್ರೆ ಎಲ್ಲರೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.